ನಾನು ಹರ್ಷಿತಾ, ಕಾರ್ವಾ ಪ್ಲಸ್ ಚಾನೆಲ್ಗೆ ಸ್ವಾಗತ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನಲ್ಲಿ ಧಾರಾಕಾರ ಮಳೆಯಿಂದಾಗಿ ಗಂಗಾವಳಿ ನದಿ ಉಕ್ಕಿ ಹರಿಯುತ್ತಿದೆ. ಇದರಿಂದ ನದಿ ಪ್ರವಾಹಕ್ಕೆ ಶಿರೂರು ಗ್ರಾಮ ಸಂಪೂರ್ಣ ಮುಳುಗಡೆಯಾಗಿದೆ ಹಾಗೂ ನೂರಾರು ಮನೆಗಳು ಪ್ರವಾಹದಲ್ಲಿ ಮುಳುಗಡೆಯಾಗಿದೆ. ದೋಣಿ ಮೂಲಕ ಜನ ಜಾನುವಾರುಗಳನ್ನು ಸಾಗಿಸಲಾಗುತ್ತಿದೆ. ಇಲ್ಲಿ ಮ್ಯಾಲೆ ಹೋಗಂಗಿಲ್ಲ ಮತ್ತೆ ಸ್ಟಾಕ್ ಆಗಿ ಅಲ್ಲಿ ಮುಂದೆ ಇಲ್ಲೇ ಗೊತ್ತಿಲ್ಲ ಪಾಪು ಇಲ್ಲೇ ಬಂತು ಇಲ್ಲೇ ಬಂತು ನಾನಲ್ಲೇ ಬಂತು ಇಲ್ಲಿ ಬಂದೆ ನಾನು ಮಾತಾಡಿದ್ರು ನೋಡಿ ಕಡೆ ಮನೆಗೆ ಹೋಗಿ ಕೊಡುವನು ಇಲ್ಲ ನೀವು ಹೋಗಿದ್ದ ನಾನು ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರ್ವಾ ಪ್ಲಸ್ ವೀಕ್ಷಿಸಿ. ನೀವು ಯೂಟ್ಯೂಬಲ್ಲಿ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.